ಕಾಪು ಪಡುಕೆರೆ ಮಲ್ಪೆ ಲೋಕೋಪಯೋಗಿ ರಸ್ತೆಯ ಪುರಸಭಾ ವ್ಯಾಪ್ತಿಯ ಕೈಪುಂಜಾಲು ಪ್ರದೇಶದಿಂದ ಕೋತಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವ ರಸ್ತೆಯನ್ನು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಮರೀಕರಣದೊಂದಿಗೆ ಅಭಿವೃದ್ಧಿಗೊಳಿಸುವ ಕಾಮಗಾರಿಗೆ ಶಾಸಕ ಲಾಲಾಜಿ ಆರ್ ಮೆಂಡನ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಾಪು ಪುರಸಭಾ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಕಾಪು ಪಡುಕೆರೆ ಮಲ್ಪೆ ಪಿಡಬ್ಲ್ಯೂಡಿ ರಸ್ತೆಯ ಮಳೆ ಹಾನಿಯಿಂದಾಗಿ ಸಂಪೂರ್ಣ ಹಾನಿಗೀಡಾಗಿದ್ದು, ರಸ್ತೆ ಅಭಿವೃದ್ಧಿಗೆ ಸ್ಥಳೀಯರಿಂದ ನಿರಂತರವಾಗಿ ಬೇಡಿಕೆಗಳು ಬರ್ತಾ ಇದ್ದವು. ಇದೀಗ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮರು ಡಾಮರೀಕರಣದೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಹೆದ್ದಾರಿ ಸಂಪರ್ಕಿಸುವವರೆಗೂ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಲಾಗಿದೆ ಎಂದರು. .90 ಮೀಟರ್ ಹೆಚ್ಚು ಕಮ್ಮಿ 2 ಕಿಲೋಮೀಟರ್ ಹತ್ತಿರ 2 ಕಿಲೋಮೀಟರ್ವರೆಗೆ ಉದ್ದ ರಸ್ತೆ. ಪ್ರಕೃತಿ ವಿಕೋಪದ ಮಳೆ ಹಾನಿಯಿಂದ ಹಾನಿಯಾದ ರಸ್ತೆಗೆ ಇದು ಮಂಜೂರಾತಿ ಸಿಕ್ಕಿದೆ. PW ಇಲಾಖೆ ಮೂಲಕ ಆಗ್ತದೆ. ಶ್ರೀಯುತ ಚಂದ್ರಶೇಖರ್ ಪಳ್ಳಿಯವರು ಇದರ ಕಾಂಟ್ರಾಕ್ಟ್ ಲೋಕೋಪಯೋಗಿ ಇಲಾಖೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತಾಯಿದೆ. ಜೊತೆಗೆ ಪುರಸಭೆಯ ಸುಮಾರು ಇತರ 12 ಕಾಮಗಾರಿ ಸುಮಾರು 65 ಲಕ್ಷ ರೂಪಾಯಿಯಲ್ಲಿ ಇವತ್ತು ಗುದ್ದಲಿ ಆಗ್ತಾಯಿದೆ. ಈ ಕಾಮಗಾರಿ ಕೂಡ ಇವತ್ತು ಲೋಕಾರ್ಪಣೆ ಮತ್ತು ಗುದ್ದಲಿ ಪೂಜೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಗರಾಭಿವೃದ್ಧಿ ಖಾತೆ ಇಲಾಖೆಗೆ, ನಮ್ಮ ಜಿಲ್ಲಾಧಿಕಾರಿಗೆ